ಮಧುಗಿರಿ ತಾಲೂಕು ಆಡಳಿತ ಹಾಗೂ ಅಗ್ನಿಬನ್ನಿರಾಯ ಸ್ವಾಮಿ ಸಂಘದ ವತಿಯಿಂದ ಅಗ್ನಿಬನ್ನಿರಾಯ ಸ್ವಾಮಿಯ ಜಯಂತ್ಯೋತ್ಸವ ಸರಳವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಅಗ್ನಿಬನ್ನಿರಾಯರ ತಾಲೂಕು ಅಧ್ಯಕ್ಷರಾದ ರಂಗನಾಥ ಮಾತನಾಡಿ, ತಿಗಳ ಜನಾಂಗದವರು ನಾವು ಸ್ವಲ್ಪ ಜಮೀನುಗಳನ್ನು ಹೊಂದಿದ್ದು ನಮ್ಮ ಕುಲಕಸುಬು ಸೊಪ್ಪು, ತರಕಾರಿ, ಹಣ್ಣು ಮುಂತಾದ ವಸ್ತುಗಳ ಮಾರಾಟದಿಂದ ಜೀವನ ನಡೆಸುತ್ತಿದ್ದು ನಾವು ಸ್ವಾಭಿಮಾನಿಗಳ ಬದುಕನ್ನು ಕಟ್ಟಿಕೊಂಡಿದ್ದೇವೆ ಎಂದರು. ಅಗ್ನಿಬನ್ನಿರಾಯರ ಜನಾಂಗಕ್ಕೆ ಸರ್ಕಾರ ಬೆಂಬಲ ನೀಡಿ ಇಂದು ಎಲ್ಲ ಜನಾಂಗದವರು ಅವರವರ ಜಯಂತ್ಯೋತ್ಸವ ಆಚರಿಸುವ ರೀತಿ ನಮ್ಮ ಜಾತಿಗೂ ಜಯಂತ್ಯೋತ್ಸವ ಆಚರಿಸಲು ಅನುವು ಮಾಡಿಕೊಟ್ಟು ಸಹಕರಿಸಿರುತ್ತಾರೆ ಮತ್ತು ತಿಗಳ ಅಭಿವೃದ್ಧಿ ನಿಗಮ ಹಾಗೂ ಎಲ್ಲ ಇಲಾಖೆಯ ಸೌಲಭ್ಯಗಳು ರಾಜಕೀಯದಲ್ಲಿ ಗುರುತಿಸಿಕೊಳ್ಳಲು ಸರ್ಕಾರ ಸೌಲಭ್ಯ ದೊರಕಿಸಿದೆ. ಸರ್ಕಾರಕ್ಕೆ ನಾವು ಗೌರವ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಶಿರಸ್ತೇದಾರ್ ಶ್ರೀನಿವಾಸರವರು ಮಾತನಾಡಿ, ಇನ್ನು ಮುಂದೆ ವಿಜೃಂಭಣೆಯಿಂದ ನಮ್ಮ ತಾಲೂಕಿನಲ್ಲಿ ಜಯಂತ್ಯೋತ್ಸವ ಆಚರಣೆ ಮಾಡಲು ನಾವು ಸಹಕರಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಒಟ್ಟಾಗಿ ತಾಲೂಕಿನ ಆಚರಣೆ ಮಾಡಿ ನಾವು ನಮ್ಮ ಇಲಾಖೆಯಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಸಹಕರಿಸುತ್ತೇವೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳು ಮತ್ತು ಗೌರವಾಧ್ಯಕ್ಷರಾದ ಸುರೇಶ್, ಅಧ್ಯಕ್ಷರಾದ ರಂಗನಾಥ್, ನಾರಾಯಣಪ್ಪ, ರಾಮಕೃಷ್ಣ, ಚಿಕ್ಕನ್ಮಯ್ಯ, ರಮೇಶ್, ಮಲ್ಲಿಕಾರ್ಜುನ, ಶ್ರೀನಿವಾಸ್, ಗಂಗಪ್ಪ, ಹನುಮಂತರಾಯಪ್ಪ, ಸೋಮಶೇಖರ್ ಮುಂತಾದವರಿದ್ದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ನಾವೆಲ್ಲ ಸೇರಿ ಯಶಸ್ವಿಯಾಗಿ ಅದ್ದೂರಿಯಾಗಿ ಈ ಸಮಾರಂಭನ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೂಡ ನಾವು ಸಹ ತೀರ್ಮಾನ ಮಾಡಿದ್ದೀವಿ. ತಾವು ಸಹ ಇದಕ್ಕೆಲ್ಲರೂ ಸಂಪೂರ್ಣ ತಮ್ಮ ಜನಾಂಗದ ವತಿಯಿಂದ, ತಮ್ಮ ಸಂಘದ ವತಿಯಿಂದ ನೀವು ಎಲ್ಲ ಸಹ ಯಶಸ್ವಿಯಾಗಿ ಪೂರ್ಣ ಸಹಕಾರವನ್ನು ತಾಲೂಕು ಆಡಳಿತಕ್ಕೆ ಕೊಡ್ತೀರಾ ಅಂತ ಭರವಸೆ ಕೂಡ ನಮಗೆ ಈ ಒಂದು ಸಭೆ ನೋಡಿದ್ರೇ ಗೊತ್ತಾಗ್ತಾ ಇದೆ. ಕೊಡ್ತೀರಾ ನೀವು, ಕೊಡಲ್ಲ ಅಂತ ಅನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ಆದ್ದರಿಂದ ಹೇಳಿದಾಗಿ ಇದು ಮಾಡಿಕೊಂಡು ಖಂಡಿತ ನಾವು ಯಶಸ್ವಿಯಾಗಿ ಆಚರಣೆ ಮಾಡೋಣ. ತಾವೆಲ್ಲ ಆಗಮನ ಆಗಿದ್ದಕ್ಕೆ